ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯೊಳಗಿದ್ದ ಫ್ರಿಡ್ಜ್ ವಾಷಿಂಗ್ ಮೆಷಿನ್ಗೆ ಬೆಂಕಿ ಆವರಿಸಿಕೊಂಡಿದ್ದು ಮನೆಯವರು ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ಕಟಪಾಡಿಯ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಚ್ಚಿಕಾಡು ಎಂಬಲ್ಲಿ ನಡೆದಿದೆ. ಸಂಪಾ ಆರ್ ಸುವರ್ಣ ಅವರಿಗೆ ಸೇರಿದಂತಹ ಮನೆ ಇದಾಗಿದ್ದು ಇದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಂತಹ ತಕ್ಷಣ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದು ಬಚಾವಾಗಿದ್ದಾರೆ. ಉಡುಪಿ ಜಿಲ್ಲಾ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಕಾರ್ಯ ಮಾಡಿದೆ. ಹಲೋ ಕಟ್ಪಾಡಿಲ್ಲ ಇವಾಕನಾಗಲ್ಲ ಅಂತಿರು ಒಂದು ಫ್ರಿಡ್ಜ್ ಬ್ಲಾಸ್ಟ್ ಆಯ್ತು ಇವಾಕನಾಗಲ್ಲ ಹಲೋ ಕಟ್ಪಾಡಿಲ್ಲ ಇವಾಕನಾಗಲ್ಲ ಅಂತಿರು ಒಂದು ಫ್ರಿಡ್ಜ್ ಬ್ಲಾಸ್ಟ್ ಆಯ್ತು ಇವಾಕನಾಗಲ್ಲ ಕಡಿತೇತಾ